ಇದು Mpmla'S ನ್ಯೂಸ್ ಇದರ 12ನೆಯ ಸೌಹಾರ್ದ ಸಂಗಮದ ಕಾರ್ಯಕ್ರಮದ ಒಂದು ಭಾಗ. Mpmla'S ನ್ಯೂಸು 15ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. 12ನೆಯ ಸೌಹಾರ್ದ ಸಂಗಮವನ್ನು ಕಳೆದ ಮೇ ತಿಂಗಳ 29 ತಾರೀಕಿನಂದು ಮಂಗಳೂರಿನ ಪುರಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಎಲ್ಲರಿಗೂ ತಿಳಿದ ಹಾಗೆ ಇದು ಕೊರೋನಾದ ಸಂದರ್ಭ, 2ನೇ ಅಲೆಯ ಆ ಒಂದು ಭೀಕರತೆಯ ಘಟ್ಟದಲ್ಲಿ ಲಾಕ್ಡೌನ್ ಆಗಿತ್ತು. ಹಾಗಾಗಿ ಕಾರ್ಯಕ್ರಮ ಅನಿವಾರ್ಯವಾಗಿ ಮುಂದೂಡಬೇಕಾಯಿತು. ಇನ್ನೂ ಕೂಡ ಯಾವಾಗ ಕಾರ್ಯಕ್ರಮ ಮಾಡುವುದೆನ್ನುವುದರ ಬಗ್ಗೆ ನಿಶ್ಚಯ ಇಲ್ಲ. ಆದರೂ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಕಾರ್ಯಕ್ರಮವಾದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇದೀಗ ನಮ್ಮ ಆತ್ಮೀಯರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವಂಥ, ಅದರಲ್ಲೂ ವಿಶೇಷವಾಗಿ ಅಶೋಕ್ ಶೆಟ್ಟಿ ಅವರ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವಂತಹ ಡಾಕ್ಟರ್ PS ಎಡಪಡಿತ್ತಾಯ ಇವರ ಕುಲಪತಿಗಳ ಚೇಂಬರ್ನಲ್ಲಿಯೇ ನಾವು ನಡೆಸ್ತಾ ಇದ್ದೇವೆ. Mpmla'S ನ್ಯೂಸು ಪ್ರಧಾನವಾಗಿ ಡಾಕ್ಟರ್ BN ಅಶೋಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಳೆದ 15 ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಕಳೆದ 30 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ವರದಿಗಾರನಾಗಿ ಸಂಪಾದಕನಾಗಿ ದುಡಿದಂತಹ ಅಶೋಕ್ ಶೆಟ್ಟಿಯವರು ತನ್ನ ಕಳಕಳಿಯ ಸೇವೆಗೆ ಮತ್ತು ತನ್ನ ವಿಶೇಷವಾದಂತಹ ಸೇವೆಗೆ ರಾಜ್ಯ ಸರ್ಕಾರದಿಂದ ಕೂಡ ಒಂದು ಪುರಸ್ಕಾರವನ್ನು ಪಡೆದಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಡಾಕ್ಟರೇಟ್ನ ಸಾಧನೆಯನ್ನು ಮಾಡಿದ್ದಾರೆ. ಮೂಲತಃ ಡಿಪ್ಲೊಮಾ ಇಂಜಿನಿಯರ್ ಆಗಿ ಆನಂತರ MBA ಪದವಿಯನ್ನು ಮತ್ತು ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು, PG ಡಿಪ್ಲೊಮಾ ಪದವಿಯನ್ನು, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದವರು ತನ್ನ ಯಶಸ್ವಿ ನೇತೃತ್ವದಲ್ಲಿ Mpmla'S ನ್ಯೂಸ್ ನಡೆಸುವ ಮೂಲಕವಾಗಿ ಕೇವಲ ಪತ್ರಿಕಾ ಧರ್ಮದ ಒಂದು ಚೌಕಟ್ಟಿಗೆ ಅಲ್ಲದೆ ಮಾನವೀಯ ಧರ್ಮದ ಸಾಮಾಜಿಕ ಸೌಹಾರ್ದತೆಯನ್ನು ಸಾರಬೇಕೆನ್ನುವಂತಹ ನೆಲೆಯಲ್ಲಿ ಸೌಹಾರ್ದ ಸಂಗಮವನ್ನು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ನಿಜವಾಗಿ 12ನೆಯ ಸೌಹಾರ್ದ ಸಂಗಮ ಕಾರ್ಯಕ್ರಮದ ಭಾಗ. ಈ ಭಾಗದಲ್ಲಿ ಈಗಾಗಲೇ ಅವರು 11 ಸೌಹಾರ್ದ ಸಂಗಮದಲ್ಲಿ ಸರಿಸುಮಾರು 250ಕ್ಕೂ ಹೆಚ್ಚಿನ ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಿದ್ದಾರೆ. ಅದು ವಿಶೇಷತೆ. ಸೌಹಾರ್ದ ಸಂಗಮ ಮತ್ತು ಸಾಧಕರನ್ನು ಸಮಾಜಕ್ಕೆ ಗುರುತಿಸುವುದು, ಸನ್ಮಾನಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು 12ನೆಯ ಸೌಹಾರ್ದ ಸಂಗಮದಲ್ಲಿ ವಿಶೇಷವಾಗಿ ಬೆಸ್ಟ್ ಇಂಜಿನಿಯರ್ ಪ್ರಶಸ್ತಿಯೊಂದಿಗೆ ಅವರಿಗೆ ಸನ್ಮಾನವನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ ಶ್ರೀಯುತ KT ಚಂದ್ರಶೇಖರಯ್ಯ ಇವರಿಗೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಅದನ್ನು ಇದೀಗ ನಮ್ಮ VC ಅವರ ಚೇಂಬರ್ನಲ್ಲಿ ನಾವು ನಡೆಸ್ತಾ ಇದ್ದೇವೆ. ಶ್ರೀಯುತ KT ಚಂದ್ರಶೇಖರಯ್ಯವರವರ ಒಂದು ಕಿರು ಪರಿಚಯ, ಅವರ ಸನ್ಮಾನ ಪತ್ರವನ್ನು ನಾನು ಇಲ್ಲಿ ಹೇಳಲಿಕ್ಕಿದ್ದೇನೆ. ಸನ್ಮಾನ್ಯ KT ಚಂದ್ರಶೇಖರಯ್ಯ ಅವರು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕೈದಾಳ ಗ್ರಾಮದಲ್ಲಿ ತಿಮ್ಮಯ್ಯ ಮತ್ತು ಗಂಗಮ್ಮ ದಂಪತಿಗಳ 7ನೇ ಮಗನಾಗಿ 1968ರಲ್ಲಿ ಜೂನ್ 18ರಂದು ಜನಿಸಿದರು. 20 ಜನಸಂಖ್ಯೆ ಇದ್ದಂತಹ ಅವಿಭಕ್ತ ಕುಟುಂಬ ಅಂದರೆ ಇವತ್ತಿನವರೆಗೆ ಹೇಳಿದರೆ ಗೊತ್ತೇ ಆಗಲಿಕ್ಕಿಲ್ಲ. ಅಂತಹ ಒಂದು ಅವಿಭಕ್ತ ಕುಟುಂಬದಲ್ಲಿ, ತುಂಬು ಕುಟುಂಬದಲ್ಲಿ ಬೆಳೆದ ಇವರು 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ಕೈದಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ದಿನನಿತ್ಯ 8 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದು ಮಾಧ್ಯಮಿಕ ಶಿಕ್ಷಣವನ್ನು 5ರಿಂದ 7ನೇ ತರಗತಿಯವರೆಗೆ ನಾಗರಕಟ್ಟೆ ಎಂಬ ಗ್ರಾಮದಲ್ಲಿ, ಆನಂತರ ತಿಪಟೂರು ತಾಲೂಕಿನ SVP ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ ಶಿಕ್ಷಣವನ್ನು ಅತ್ಯಧಿಕ ಅಂಕಗಳೊಂದಿಗೆ ಪ್ರಪ್ರಥಮ ಶ್ರೇಣಿಯಲ್ಲಿ ಪೂರೈಸಿದರು. ಇದು ಇವರ ಸಾಧನೆ. ಕಲಿಕೆಯ ಅವಧಿಯಲ್ಲಿ ಹಲವಾರು ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಪ್ರಶಸ್ತಿಗಳನ್ನು ಪಡೆದರು. ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಇವರು ಶಾಲೆಯ ಆದರ್ಶ ವಿದ್ಯಾರ್ಥಿಯಾಗಿ ರೂಪುಗೊಂಡರು. ಆ ಬಳಿಕ ಹಾಸನದ ಸರ್ಕಾರಿ ಶ್ರೀಮತಿ LV ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದು ಆನಂತರ ಅವರು BE ಪದವಿಯನ್ನು ಕೂಡ ಪೂರೈಸಿದ್ದಾರೆ. 87ರಲ್ಲಿ ತಿಪಟೂರು ತಾಲೂಕಿನ ಹೆಗ್ಡರಹಳ್ಳಿ ಗ್ರಾಮದ ಹೇಮಾವತಿ ನಾಲಾ ವಲಯದ ಉಪವಿಭಾಗದಲ್ಲಿ ದಿನಗೂಲಿ ಸರ್ಕಾರಿ ವೃತ್ತಿ ಜೀವನ ಆರಂಭಿಸಿ ಬೃಹತ್ ನೀರಾವರಿ ಇಲಾಖೆಯ TBC ನಾಲಾ ನಿರ್ಮಾಣವು ಬಹುಮುಖ್ಯ ಪ್ರಾಜೆಕ್ಟ್ ಆಗಿದ್ದು ಅದರಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದ ಯಶಸ್ಸು ಸಾಧಿಸಿದ್ದರಿಂದ ಕಿರಿಯ ಇಂಜಿನಿಯರ್ ಆಗಿ ಸರ್ಕಾರದಿಂದ ದೊರೆತ ಬಡ್ತಿಯೊಂದಿಗೆ ಸರ್ಕಾರದ ವೃತ್ತಿ ಜೀವನವನ್ನು ಆರಂಭಿಸಿದರು. ಮುಂದೆ ಮೈಸೂರಿನಲ್ಲಿ ಕೃಷ್ಣರಾಜಸಾಗರ ಜಲಾಶಯದ ಉಪ ಪ್ರಾಜೆಕ್ಟ್ ಆದ ವರುಣ ನಾಲಾ ನಿರ್ಮಾಣ ವಿಭಾಗದಲ್ಲಿ NIE ಇಂಜಿನಿಯರಿಂಗ್ ಸಂಜೆ ಕಾಲೇಜಿನಲ್ಲಿ ಓದಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ BV ಪದವಿ ಗಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳ ನಾಯಕನಾಗಿ ಮೆಚ್ಚುಗೆ ಗಳಿಸಿದರು. ತದನಂತರ ಸಹಾಯಕ ಇಂಜಿನಿಯರ್ ಆಗಿ ಬಡ್ತಿಗೊಂಡು ಉಪವಿಭಾಗ 2 ಕಡೆ ಕೆಲಸ ನಿರ್ವಹಿಸುತ್ತಾ ಮೈಸೂರಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ವಿಶೇಷ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ ಹೆಮ್ಮೆ ಇವರದು. 2005ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆಗೊಂಡ ಶ್ರೀಯುತರು ಪುತ್ತೂರು ಲೋಕೋಪಯೋಗಿ ಉಪವಿಭಾಗದಲ್ಲಿ ಸಹಾಯ
ಸಹಾಯಕ ಇಂಜಿನಿಯರ್ ಆಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಮಂಗಳೂರು ಲೋಕೋಪಯೋಗಿ ಇಲಾಖೆಯ ನಂಬರ್ 1 ಉಪವಿಭಾಗಕ್ಕೆ ವರ್ಗಾವಣೆಗೊಂಡು ಸಹಾಯಕ ಇಂಜಿನಿಯರಿಂಗ್ ಹುದ್ದೆಯಲ್ಲಿ ಶ್ಲಾಘನೀಯ ಕರ್ತವ್ಯ ನಿರ್ವಹಿಸಿದವರು. ಮಂಗಳೂರಿನ ಲೋಕೋಪಯೋಗಿ ಇಲಾಖೆಯ ಗುಣ ಭರವಸೆ ಉಪವಿಭಾಗಕ್ಕೆ ವರ್ಗಾವಣೆಗೊಂಡ ಇವರು ಉಪವಿಭಾಗದಲ್ಲಿ ಉತ್ತಮ ಕೆಲಸ ನಿರ್ವಹಣೆಯಿಂದ ಮೆಚ್ಚುಗೆ ಗಳಿಸಿದರು. ಅಲ್ಲಿಯೇ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಆಗಿ ಬಡ್ತಿ ಪಡೆದಂತಹ ಹಿರಿಮೆ ಇವರದು. 2009ನೇ ಇಸವಿಯಲ್ಲಿ ಮಂಗಳೂರಿನ ಲೋಕೋಪಯೋಗಿ ಇಲಾಖೆಯ ನಂಬರ್ 1 ಉಪವಿಭಾಗ ಕಚೇರಿಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಆಗಿ ಅಧಿಕಾರ ಸ್ವೀಕರಿಸಿ ಪ್ರಸ್ತುತ ಅದೇ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮಂಗಳೂರಿನ ಹೊಸ ಸರ್ಕಿಟ್ ಹೌಸ್ ಕಟ್ಟಡ, ಮಿನಿ ವಿಧಾನಸೌಧದ ಕಟ್ಟಡ, ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದ ಕಟ್ಟಡ, ಗುಣ ಭರವಸೆ ಉಪವಿಭಾಗದ ಕಟ್ಟಡ, ಮೂಡಬಿದ್ರೆ ನ್ಯಾಯಾಲಯದ ಕಟ್ಟಡ, ITI ಹಾಸ್ಟೆಲ್ ಕಟ್ಟಡ, ಮಹಿಳಾ ಪಾಲಿಟೆಕ್ನಿಕ್ ಹಾಸ್ಟೆಲ್ ಕಟ್ಟಡ ಇತ್ಯಾದಿ 10 ಹಲವು ಕಟ್ಟಡಗಳು ಇವರ ಇಂಜಿನಿಯರಿಂಗ್ ಚಾತುರ್ಯಕ್ಕೆ ಸಾಕ್ಷಿಯಾಗಿ ನಿರ್ವಹಣೆ ಮಾಡುವುದರಲ್ಲಿ ಶ್ರೀಯುತರು ರಾಜ್ಯ ಕಂಡ ಅತ್ಯುತ್ತಮ ಇಂಜಿನಿಯರ್ ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಸರಳ ಜೀವನ, ಸ್ವಚ್ಛತೆಗೆ ಆದ್ಯತೆ, ಅಪಾರ ದೈವಭಕ್ತಿ, ವಸುದೈವ ಕುಟುಂಬಕಂ ಎಂಬ ನಂಬಿಕೆಯೊಂದಿಗೆ ಪ್ರಾಮಾಣಿಕ, ದಕ್ಷ, ನಿಷ್ಕಳಂಕ, ನಿಸ್ವಾರ್ಥ ಇಂಜಿನಿಯರಿಂಗ್ ಆಗಿ ಯಾವುದೇ ದುರಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳದೆ ಅಜಾತ ಶತ್ರುವಾಗಿ ಸರ್ವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ಶ್ರೀಯುತರು ತನ್ನ 35 ವರ್ಷಗಳ ವೃತ್ತಿ ಬದುಕಿನಲ್ಲಿ ದುಡಿಮೆಯ 10% ಸಮಾಜ ಸೇವೆಗೆ ಮೀಸಲಿರಿಸಿ ನೊಂದವರಿಗೆ, ಅಶಕ್ತರಿಗೆ, ಬಡವರಿಗೆ ದಾನ ಮಾಡಿ ಬಡವರ ಬಂಧು ಎನ್ನುವಂತಹ ಜನ ಶ್ಲಾಘನೆಗೆ, ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರ ಸಮಾಜ ಸೇವೆಗೆ ಮತ್ತು ಅನನ್ಯ ಸಾಧನೆಗೆ ಇಂಡಿಯನ್ ವರ್ಚುವಲ್ ಅಕಾಡೆಮಿ ಫಾರ್ ಪೀಸ್ ಆ್ಯಂಡ್ ಎಜುಕೇಷನ್ ಬೆಂಗಳೂರು ಇವರು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದಾರೆ. ಸಮಾಜ ಸೇವೆಗೆ ಇವರ ಧರ್ಮಪತ್ನಿ ಶ್ರೀಮತಿ ಪ್ರೇಮಾ NB ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರು ಸ್ಫೂರ್ತಿಯಾಗಿದ್ದಾರೆ. ಮಗಳು ಹಿಮಾ ಬಿಹಿ ಪದವೀಧರರೇ ಹಾಗೂ ಮಗ ಕ್ಷೇಮ್ ಅವರ ಪ್ರೋತ್ಸಾಹವಿದೆ. ಜತೆಗೆ ಬಂಧು ಮಿತ್ರರು, ಹಿತೈಷಿಗಳು, ಅಪಾರ ಅಭಿಮಾನಿಗಳ ಬೆಂಬಲವಿದೆ. ಇವರ ಈ ಒಂದು ಸಾಧನೆಗೆ ಸಾರ್ವಜನಿಕ ಹಿತಾಸಕ್ತಿ ಜೀವನ, ತುಂಬು ಜೀವನ, ಜನಪರ ಕೆಲಸ ಕಾರ್ಯ, ಅಪಾರ ಸಮಾಜ ಸೇವೆ, ಉತ್ಕೃಷ್ಟ ದರ್ಜೆಯ ಇಂಜಿನಿಯರಿಂಗ್ ಕೌಶಲ್ಯವನ್ನು ಪರಿಗಣಿಸಿ MPMLA ನ್ಯೂಸ್ ತನ್ನ 12ನೆಯ ಸೌಹಾರ್ದ ಸಂಗಮದಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ನೀಡಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಉಪಕುಲಪತಿಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಅವರಿಗೆ ಅಶೋಕ್ ಶೆಟ್ಟಿ BN ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿ ಅಶೋಕ್ ಶೆಟ್ಟಿ ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿರುವಂತಹ ಅವರನ್ನು ಹೇಳಲಿಕ್ಕೆ ಹೋದರೆ ಅವರ ಸಾಧನೆ ತುಂಬ ಇದೆ. 100 ಮಂದಿಗೆ ಹೆಚ್ಚಿಗೂ ಉಚಿತ ಮನೆಯನ್ನು ನಿರ್ಮಿಸಿಕೊಟ್ಟವರು, ಲಯನ್ಸಿನ ಜಿಲ್ಲಾ ರಾಜ್ಯಪಾಲರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ, ಹೀಗೆ ಎಲ್ಲ ಕೆಲಸದಲ್ಲಿಯೂ ಸೈ ಅನ್ನಿಸಿಕೊಂಡವರು. ಅದೆಷ್ಟೋ ಕ್ಷೇತ್ರಗಳಲ್ಲಿ ಧರ್ಮದರ್ಶಿಗಳಾಗಿ ಆಡಳಿತವನ್ನು ನಡೆಸಿದಂತಹ ಅನುಭವಿಯವರು. ಅವರ ಹಿರಿಯರ ಮಾರ್ಗದರ್ಶನ, ಅನುಭವದ ಆಶೀರ್ವಚನ ನಮಗೆ ಬೇಕಾಗಿದೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ KT ಚಂದ್ರಶೇಖರಯ್ಯ ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅವರ ಧರ್ಮಪತ್ನಿ ಜೊತೆಗಿದ್ದರೆ ಅದು ಒಂದು ಪರಿಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತೇವೆ, ಭೀಮಬಲ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ಎದುರಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಮುಖ್ಯ ಕಾರ್ಯಕ್ರಮ ಅವರಿಗೆ ಬೆಸ್ಟ್ ಇಂಜಿನಿಯರಿಂಗ್ ಅವಾರ್ಡ್ ಪ್ರಶಸ್ತಿಯೊಂದಿಗೆ Mpmla'S ನ್ಯೂಸ್ ಇದರ 12ನೆಯ ಸೌಹಾರ್ದ ಸಂಗಮದ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಪ್ರೊಫೆಸರ್ PS ಎಡಪಡಿತಾಯರವರು, ನಮ್ಮ ಆತ್ಮೀಯರಾದಂಥ ಹರಿಕೃಷ್ಣ ಪುನರೂರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈಗ ಶ್ರೀಯುತ KT ಚಂದ್ರಶೇಖರಯ್ಯ ಇವರ ಬಗ್ಗೆ ಅಭಿನಂದನೆಯ ಮಾತುಗಳನ್ನು ಆಡಬೇಕಾಗಿ ನಮ್ಮ ಪ್ರೊಫೆಸರ್ PS ಎಡಪಡಿತಾಯ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. Mpmla'S ನ್ಯೂಸ್ 12ನೇ ಸೌಹಾರ್ದ ಸಂಗಮದ ಪ್ರಯುಕ್ತ ಆಯೋಜಿಸಿರುವಂಥ ಈ ಬೆಸ್ಟ್ ಎಂಜಿನಿಯರ್ ಅವಾರ್ಡ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಡಾಕ್ಟರ್ ಅಶೋಕ್ ಶೆಟ್ಟಿ BN ಅವರು ಅವರದೇ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡೋದು ಮಾತ್ರ ಅಲ್ಲದೆ ಎಲ್ಲರ ಜನಮನ ಸೆಳೆದಿದ್ದಾರೆ. ಯಾವ ರೀತಿಯಲ್ಲಿ ಅಂತಾರೆ, ಸಮಾಜಮುಖಿಯಾದ ಚಿಂತನೆ ಮತ್ತು ಯೋಚನೆಗಳ ಮೂಲಕ ಮತ್ತು ಅವರ ಕೊಡುಗೆಗಳ ಮೂಲಕ ಮಂಗಳೂರು ಟೌನ್ ಹಾಲ್ನಲ್ಲಿ 11 ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ನಡೆಸಿ ಸುಮಾರು 250 ಮಂದಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಗೌರವಿಸಿ ಅವ್ರನ್ನು ಸನ್ಮಾನಿಸಿದ ಮಾತ್ರ ಅಲ್ಲ, ಪ್ರೋತ್ಸಾಹಿಸಿದ್ದಾರೆ. ಸೊ ಇಂಥ ಒಂದು ಸಮಾಜಮುಖಿಯಾದ ಕಾರ್ಯಕ್ರಮ ಎಲ್ಲರಿಗೂ ಒಂದು ಸ್ಫೂರ್ತಿಯ ಸೆಲೆ ಆಗುತ್ತೆ, ಪ್ರೇರಣೆ ಆಗುತ್ತೆ. ಯಾಕಂದರೆ ಇವತ್ತು ನಾವು ಹೇಳ್ತೇವೆ, ನಾವು ಒಳ್ಳೆ ಕೆಲಸ ಮಾಡಿದರೆ ಸಾಲದು, ನಮ್ಮ ಒಳ್ಳೆಯ ಕೆಲಸ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪುವಂತೆ ಮಾಡುವಂಥದ್ದು. ಈ ರೀತಿಯ ಸಾಮಾಜಿಕ ಕಳಕಳಿ ಇರಬೇಕು. ಅಂಥ ಜಾಗದಲ್ಲಿ ಸಾಮಾಜಿಕ ಸೌಹಾರ್ದದ ಜೊತೆಗೆ ಸಾಮಾಜಿಕ ಸಾಮರಸ್ಯ ಕೂಡ ಬರುತ್ತೆ. ಇಲ್ಲಿ ಶ್ರೀಯುತ KT ಚಂದ್ರಶೇಖರಯ್ಯ ಅವರ ಸಾಧನೆಗಳ ಬಗ್ಗೆ ಈಗಾಗಲೇ ನಮಗೆ ತಿಳಿಯಪಡಿಸಿದರು. ಯಾಕಂದರೆ ಅವರು ಸನ್ಮಾನ ಸ್ವೀಕರಿಸಲಿಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳುವಂಥದ್ದು ಇಲ್ಲಿ ಎಳ್ಳಿನಷ್ಟು ಸಂಶಯ ಇಲ್ಲ. ಆ ರೀತಿಯ ಒಂದು ಇದನ್ನು ವ್ಯಕ್ತಿಯನ್ನು ಗುರುತಿಸಿ ಗೌರವಿಸಿ ಅವರನ್ನು ಇವತ್ತು ಪ್ರೋತ್ಸಾಹಿಸಿದ್ದೇವೆ. ಅದು ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮಾನ್ಯ ಕುಲಪತಿಗಳ ಒಂದು ಚೇಂಬರಲ್ಲೇ ಇದಾಗ್ತಾ ಇರುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು, ಮಂಗಳೂರು ವಿಶ್ವವಿದ್ಯಾಲಯದ ಸೌಭಾಗ್ಯ ಅಂತ ಹೇಳುವಂಥದ್ದು. ಇಂಥ ಒಂದು ಸನ್ಮಾನ ಕಾರ್ಯಕ್ರಮ ಈ ಜಾಗದಲ್ಲಿ ನಡೆಯುವ ಮೂಲಕ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಎತ್ತಿ ಹಿಡಿದಾಗ ಆಗುತ್ತೆ. ಯಾಕಂದರೆ ಯಾವಾಗಲೂ ದಾನ ಮಾಡಬೇಕಂತೆ, ಆ ದಾನ ಅಪಾತ್ರ ದಾನ ಆಗಬಾರ್ದು ಅಂತೇಳಿ ಇಲ್ಲಿ ಸರಿಯಾದ ವ್ಯಕ್ತಿಯನ್ನು ಗೌರವಿಸಿ ಸರಿಯಾದ ಒಂದು ಗಣ್ಯ ವ್ಯಕ್ತಿ ಇದ್ದರೆ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುನರವರ ಒಂದು ಸಮ್ಮುಖದಲ್ಲಿ ಇದು ಮಾಡ್ತಾ ಇರುವಂಥದ್ದು ನಿಜವಾಗಿ ಒಂದು ಪ್ರಶಂಸನೀಯ ಮತ್ತು ಶ್ಲಾಘನೀಯ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತೀವ ಹೆಮ್ಮೆ ಆಗುತ್ತೆ, ಸಂತೋಷ ಆಗ್ತದೆ ಅಂತ ಹೇಳುವಂಥದ್ದು. ಮತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡುವಾಗ ಇನ್ನೂ ಮುಂದೆ, ಯಾಕಂದರೆ ಇವರು 11 ಸೌಹಾರ್ದ ಸಂಗಮ ಮಾಡಿದ್ದು ಮಾತ್ರ ಅಲ್ಲ, ಅನೇಕ ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರು ಕಳೆದ 31 ವರ್ಷಗಳಿಂದ ರಾಜ್ಯದ ವಿವಿಧ ಪತ್ರಿಕೆಗಳಲ್ಲಿ ವರದಿಗಾರನಾಗಿ ಕಾರ್ಯನಿರ್ವಹಿಸಿದ್ದು, ಪ್ರಸ್ತುತ Mpmla'S ನ್ಯೂಸ್ ಪತ್ರಿಕೆಯ ಸಂಪಾದಕನಾಗಿದ್ದಾರೆ. ಮತ್ತು ಎಲ್ಲಕ್ಕಿಂತಲೂ ಅವರು ಎಲ್ಲರ ಜನಮಾನಸದಲ್ಲಿ ಅವರು ಮನೆ ಮಾಡಿ ಕೂತದ್ದು ಯಾಕೆಂದರೆ ಅವರ ಸಮಾಜಮುಖಿಯಾದಂಥ ಕಾರ್ಯಕ್ರಮದ ಮೂಲಕ ಮತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸುವಂಥ ಒಂದು ಕೈಂಕರ್ಯದಲ್ಲಿ ಅವರು ತನ್ನಂತ ತೊಡಗಿಸಿಕೊಂಡಿರೋ ಮೂಲಕ ಮತ್ತು ಏನನ್ನೂ ಅಪೇಕ್ಷಿಸದೆ ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗುವ ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಅವರು ಇಲ್ಲಿ ಕೇಂದ್ರೀಕರಿಸಿದ್ದಾರೆ. ನಮಗೂ ಕೂಡ ಇಂಥದ್ದು ಕಾರ್ಯಕ್ರಮ ಮಾಡಬೇಕು ಅಂತ ಆಗುವಂಥದ್ದು. ಮತ್ತು ಶ್ರೀಯುತ KT ಚಂದ್ರಶೇಖರಯ್ಯನವರ ಗುಣಗಾನ ಮಾತ್ರ ಮಾಡಿದಲ್ಲ, ಅವರ ಸಾಧನೆಗಳನ್ನು ಒಂದೊಂದೇ ಒಂದು ಎಳೆಯಾಗಿ ನಮ್ಮ ಮುಂದೆ ಇಟ್ಟರು ಇಲ್ಲಿ. ಸೊ ಆದ ಕಾರಣ ಇಂಥ ಇದರಲ್ಲಿ ಅವರಿಗೆ ಶ್ರೀಯುತ KT ಚಂದ್ರಶೇಖರಯ್ಯನವರಿಗೆ ಮುಂದಿನ ಜೀವನದಲ್ಲಿ ಅವರ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಆಗಲಿ, ಅವರ ಜೀವನ ಆನಂದಮಯವಾಗಲಿ, ಇನ್ನೂ ಅವರು ಹೆಸರು ಕೀರ್ತಿ ಗಳಿಸಲಿ, ಅವರ ಸೇವೆ ಸಮಾಜಕ್ಕೆ ಲಭಿಸಲಿ, ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಅವರು ಸ್ವೀಕರಿಸಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಅದೇ ರೀತಿ ಡಾಕ್ಟರ್ ಅಶೋಕ್ ಶೆಟ್ಟಿ BN ಅವರು ಇಂಥ ಒಂದು ಸತ್ಕಾರ್ಯ ಮಾಡುವಂಥದ್ದು ಇನ್ನೂ ಮುಂದುವರಿಸಲಿ. ಅವರಿಗೆ ಈಗ ರಾಜ್ಯ ಪ್ರಶಸ್ತಿ, ಆಗ ನನಗೆ ಸ್ಲಿಪ್ ಆಫ್ ದ ಟಂಗಲ್ಲಿ ರಾಷ್ಟ್ರ ಅಂತ ಬಂತು, ಅದು ಸುಮ್ಮನೆ ಬರೋದಿಲ್ಲ. ಸೊ ಒಂದು ಕುಲಪತಿಯ ಬಾಯಲ್ಲಿ ಆ ರೀತಿ ಬಂತು ಅಂತ ಹೇಳಿದರೆ ಸದ್ಯದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಅವರಿಗೆ ಹಾರೈಸ್ತೇನೆ, ಶುಭ ಕೋರ್ತಾ ಇದ್ದೇನೆ. ಹಾಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿ ನನಗೆ ಕೊಟ್ಟ ಸರ್ವರಿಗೂ ಕೂಡ ಒಂದಿವಸ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ಕುಲಪತಿಗಳವರು ಮತ್ತು ಸನ್ಮಾನ್ಯ ಗೌರವಾನ್ವಿತ ಧರ್ಮದರ್ಶಿಗಳು ಅವರುಗಳ ಸಮ್ಮುಖದಲ್ಲಿ ನನಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರೆ ನಾನು ನಿರೀಕ್ಷೆ ಮಾಡಲಿಲ್ಲ. ಅದು ಏನೋ ನನ್ನ ಒಂದು ಯೋಗ ಅನಿಸ್ತದೆ. ನಾನು ಅವರಲ್ಲಿ ಹೇಳ್ತಾ ಇದ್ದೆ ಅಶೋಕ್ ಶೆಟ್ಟಿ ಅವರಿಗೆ, ನಾನಂದರೆ ಸೌಜನ್ಯ ಸ್ವಭಾವದನ್ನು ನನಗೆ ಯಾವುದೇ ಪ್ರಶಸ್ತಿ ಅವಾರ್ಡು ಅವೆಲ್ಲ ಬೇಡ, ಅವುಗಳಿಂದ ದೂರ, ನನಗೆ ಇಂಥೆಲ್ಲ ಹೇಳ್ತಲೇ ಇದ್ದೆ. ಬಟ್ಟು ಒಂದು 2-3 ಸಲ ನನಗೆ ಅಪ್ರೋಚ್ ಮಾಡಿದ್ರು. ಲಾಸ್ಟ್ ಇಯರ್ ಕೂಡ ಅಪ್ರೋಚ್ ಮಾಡಿದ್ರು. ನಾನು ಬೇಡ ಅಂತಲೇ ಹೇಳಿದ್ದೆ. ಅದರ ಈ ವರ್ಷ ಬಂದು, ಇಲ್ಲ ಸರ್, ಅದು ಬೇರೆಯವ್ರಿಗೂ ಒಂದು ರೀತಿ ಮಾದರಿ ಆಗ್ತದೆ, ನಿಮ್ಗಳು ಇರೋದ್ರಿಂದ ನಿಮ್ಗೆ ಗುರುತಿಸೋದ್ರಿಂದ ಸಮಾಜಕ್ಕೆ ಒಂದು ಒಳಿತಾಗ್ತದೆ, ನೀವು ಒಪ್ಕೋಬೇಕು ಅಂತೇಳಿ ಬಲವಂತ ಮಾಡಿದ್ರು. ಆಯಿತು ಮಾಡಿ, ಒಂದು ಸಿಂಪಲಾಗಿ ಸರಳಾಗಿ ಮಾಡಿ ಆಯಿತು ನಿಮ್ಮ ಕರೆಗೆ ಹೋಗ್ಬಿಟ್ಟು ಅಂತ ಹೇಳಿದೆ. ಬಟ್ಟು ನಾನೇನು ಅಷ್ಟು
ಎಷ್ಟು ಸಾಧನೆ ಮಾಡಿದ್ದೀನಿ, ನನಗಿಂತ ಬೇಕಾದಷ್ಟು ಮಾಡಿರ್ತಕ್ಕಂಥವ್ರು ಹಿರಿಯವರು ಎಲ್ಲರೂ ಇದ್ದಾರೆ. ಅಷ್ಟು ಸಾಧನೆ ಮಾಡಿದ್ದೀನಿ ಅಂತ ಏನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಾವು ಸರ್ಕಾರಿ ಸೇವೆಯಲ್ಲಿ ಇರ್ತೀವಿ, ಸಮಾಜ ನಮ್ಮನ್ನು ಗಮನಿಸ್ತಾ ಇರ್ತದೆ ಅಂಥದ್ದು ಈ ಸನ್ಮಾನದಿಂದ ನನಗೆ ಕಂಡು ಬಂತು. ನಾವು ಮಾಡೋ ಒಂದು ಒಳ್ಳೆ ಕೆಲಸ ಇರ್ಬೋದು, ತಪ್ಪು ಕೆಲಸಗಳಿರ್ಬೋದು, ಗಮನಿಸ್ತಾ ಇರ್ತದೆ. ಅದರಿಂದ ಎಚ್ಚರಿಕೆಯಿಂದ ಮಾಡಬೇಕು, ಅಥವಾ ಮುಂದೆ ಮಾಡುವಾಗಲೂ ಕೂಡ ತುಂಬ ಜಾಗರೂಕತೆಯಿಂದ ಮಾಡಬೇಕು ಅನ್ನೋದು ಒಂದು ಕಂಡು ಬಂತು. ಇದು ತಿಳಿದು ಬರ್ತದೆ ಸಮಾಜ ಮುಖದಲ್ಲಿ. ಮತ್ತು ನನ್ನ ಪರಿಚಯ ಭಾಷಣ ಹೇಳುವಾಗ ಹೇಳಿದ್ರು, ನಾನು ಆ್ಯಕ್ಚುಲಿ ತುಮಕೂರು ಜಿಲ್ಲೆಯವನು, ಹುಟ್ಟಿದ್ದು ತುಮಕೂರು ಜಿಲ್ಲೆ, ಬೆಳೆದಿದ್ದು ಹಾಸನ ಜಿಲ್ಲೆ, ಸರ್ವೀಸು ಮೈಸೂರು ಜಿಲ್ಲೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಆಯಿತು. ಸರ್ಕಾರಿ ನೌಕರಿ ಆದ್ದರಿಂದ ವರ್ಗಾವಣೆ ಅದು ಅನಿವಾರ್ಯ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು 15 ವರ್ಷಗಳಾಯಿತು ಇಲ್ಲಿಗೆ. ಇಲ್ಲಿ ಹಲವಾರು ತಾಲೂಕುಗಳಲ್ಲೆಲ್ಲ ಸರ್ವೀಸ್ ಮಾಡಿದ್ದೇನೆ ನಾನು. ಬಟ್ ಎಲ್ಲ ಜಿಲ್ಲೆಗಳಿಗಿಂತ ಒಂದು ನನಗೆ ಹೆಚ್ಚು ನೆಮ್ಮದಿ ಹಾಗೂ ಒಂದು ಸಂತೋಷವನ್ನು ಕೊಟ್ಟ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ನಾನು. ಯಾಕೆಂದರೆ ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಮಕ್ಕಳ ವಿದ್ಯಾಭ್ಯಾಸದಿರ್ಬೋದು, ಅಥವಾ ನನ್ನ ಶ್ರೀಮತಿ ಅವಳಕ್ಕೆ MCom ಗ್ರ್ಯಾಜುಯೇಟ್ ಆಗಿ ಗೃಹಿಣಿ ಆದರೂ ಕೂಡ ಆಕೆಗೂ ಕೂಡ ಒಂದು ಇಲ್ಲಿ ಅಂದರೆ ಒಂದು ಸಮಾಜ ಇದು ಭಾಳ ಇಷ್ಟ ಆಗಿ ಅವರು ಕೂಡ ಸಮಾಜಮುಖಿಯಾಗಿ ಗುರುತಿಸ್ಕೊಳ್ಳೋಕ್ಕೆಲ್ಲ ಒಂದು ಅವಕಾಶವನ್ನು ಕೊಡ್ತು. ಹಾಗೆ ನನಗೂ ಕೆಲಸದಲ್ಲಿ ಮಾಡ್ತಕ್ಕಂಥ ಒಂದು ಉತ್ತಮ ಒಂದು ಅಟ್ಮಾಸ್ಫಿಯರ್ನೆಲ್ಲ ಕ್ರಿಯೇಟ್ ಮಾಡಿ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗಿ ಕೂಡಿ ಬಂತು. ಹಾಗಾಗಿ ಅದು ನಾನು ಯಾವಾಗಲೂ ಜ್ಞಾಪಿಸ್ಕೊತಿರ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಜನಗಳು ಇರ್ಬೋದು, ಅಲ್ಲಿನ ಒಂದು ಆಚಾರ ವಿಚಾರಗಳು ಇರ್ಬೋದು, ಇಡೀ ರಾಜ್ಯಕ್ಕೆ ಮಾದರಿ. ನನ್ನ ಜೀವನದಲ್ಲೂ ಕೂಡ ಅದು ಪರಿಣಾಮ ಬೀರಿದೆ ಅಂತ ಹೇಳ್ಬೋದು. ಮತ್ತು ಸಾರು ಭಾಷಣ ಇದು ಪರಿಚಯ ಮಾಡೋಗಿ ಹೇಳ್ತಿದ್ರು, ಹಲವಾರು ಸಾಧನೆಗಳು ಮಾಡಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಕುಲಪತಿಗಳಿದ್ದಾರೆ. ಅವ್ರಿಗೂ ಮುಂದೆ ನಾನು ಚಿಕ್ಕವನು. ಆದರೆ ಏನೋ ಅಂದರೆ ನನ್ನ ಒಂದು ಯೋಗ ಅಂದ್ಕೊಳ್ತೀನಿ, ತಮ್ಮಗಳ ಸಮ್ಮುಖದಲ್ಲಿ ನನಗೆ ಒಂದು ಕರೆದು ಗೌರವಿಸಿದರೆ ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಆಯಾ ದೇವರು ಇನ್ನೂ ಒಳ್ಳೆ ಕೆಲಸ ಮಾಡಲಿ, ನಿಮ್ಮ ಶಕ್ತಿ ಕೊಡಲಿ ಅಂತ ತಮ್ಮಗಳ ಮುಖಾಂತರ ನಾನು ಕೇಳ್ಕೊಳ್ತಾ, ನನ್ನ ಎಲ್ಲರಿಗೂ ಕುಲಪತಿಗಳಿರ್ಬೋದು, ಧರ್ಮದರ್ಶಿಗಳಿರ್ಬೋದು, ಎಲ್ಲ ಗುರು ಹಿರಿಯವರಿಗೆ, ನನ್ನ ತಂದೆ ತಾಯಿಗಳಿಗೆ ನನ್ನ ಮನಸ್ಸಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತು ಅಂತ ಹೇಳ್ತೇನೆ ನಾನು. ಯಾಕೆಂದರೆ ಇಂತಹ ಒಂದು ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಅದೊಂದು ದೇವಸ್ಥಾನ ಇದ್ದ ಹಾಗೆ, ಒಂದು ಪವಿತ್ರ ಕ್ಷೇತ್ರ ಇದು. ಪವಿತ್ರ ಕ್ಷೇತ್ರದಲ್ಲಿ ಸಾಕ್ಷಾತ್ ಕುಲಪತಿಗಳ ಮುಂದೆ, ಧರ್ಮದರ್ಶಿಗಳ ಮುಂದೆ ಈ ಒಂದು ಸನ್ಮಾನ ನಡೆದದ್ದು ನಿಜವಾಗಿ ಯೋಗ. ಅದು ಖಂಡಿತವಾಗಿ ನಮಗೆ ಹೆಮ್ಮೆ. ಇಂತಹ ಒಂದು ಸನ್ಮಾನವನ್ನು ಮಾಡಿದ್ದೇವೆ ಅಂತ ಹೇಳಿಕೊಳ್ಳಲಿಕ್ಕೆ Mpmla ನ್ಯೂಸ್ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರಿಗೆ ಹೆಮ್ಮೆ ಅಂತ ಹೇಳಿಕೊಡ್ತಾರೆ. ಅವರು ಧರ್ಮಪತಿಯವರ ಜೊತೆಗಿದ್ದಾರೆ. ಒಂದೆರಡು ಮಾತುಗಳು ಆಡೋದು, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ. ನೆರೆದಿರುವ ಹಿರಿಯರಿಗೆಲ್ಲ ನನ್ನ ನಮಸ್ಕಾರ. ನಾನಿವತ್ತು ತುಂಬ ಸಂತೋಷ ಆದದ್ದು ನನಗೆ. ಒಂದು ಶಾರದಾದೇವಿ ದೇವಸ್ಥಾನದೊಳಗೆ ಬಂದಿದ್ದೀನಿ ನಾನಿವತ್ತು. ಅದು ನನಗೆ ಹೆಚ್ಚಿನ ಸಂತೋಷ ಕೊಟ್ಟಿದೆ. ನಾನು ಕುಲಪತಿಗಳನ್ನಾಗಲಿ ಯಾವುದನ್ನಾಗಲಿ ಒಂದು ಪೇಪರಲ್ಲಿ ನೋಡ್ತಾ ಇದ್ವಿ, ನಾವು ಹೋಗಿ ನೋಡಿಲ್ಲ. ಅವ್ರ ಮುಂದೆ ನಾನು ಕೂತಿದ್ದೀನಿ ಅಂದರೆ ನನಗೆ ಅದಿನ್ನೂ ಒಂದು ಸಂತೋಷ ತರೋವಂಥ ವಿಷಯ. ಅದರಲ್ಲಿ ನನಗೆ ಸರ್ ಬಂದ ತಕ್ಷಣ ಪುನರೂರು ಸರ್ ಹೇಳಿದ್ರು, 75ನೇ ವರ್ಷದಲ್ಲಿ ಅವ್ರು ಪ್ರತಿಯೊಂದು ನೆನ್ಪಿಟ್ಕೊಂಡು ಹೇಳಿದ್ರು, ನಾನು ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿದೆ, ಅಲ್ಲಿ ಕೆಲಸ. ಅವ್ರದ್ದು ಕೆಲಸದ ಲಿಸ್ಟ್ ಕೇಳಿದ್ರೇ ನಮಗೆ ನಿಜ ನಮ್ಮ ಆಯಸ್ ಪೂರ್ತಿಯಲ್ಲಿ ನಾವು ಅದನ್ನು ಒಂದು ಜಾಗಗಳಿಗೆ ಹೋಗಿ ಬರ್ತೀವೋ ಇಲ್ವೋ ಅಂಥ ಸೇವೆನ ಅವ್ರು ಮಾಡಿದ್ದಾರೆ. ಅಂಥವ್ರ ಮುಂದೆ ನಾನು ಬಂದು ಕೂತಿರೋದು ನಂಗೆ ತುಂಬ ಒಂದು ದೊಡ್ಡ ವಿಷಯ ಅನ್ನಿಸ್ತಾ ಇದೆ. ಅದ್ರ ಮಧ್ಯೆ ನಮ್ಮ ಮನೆಯವ್ರಿಗೆ ಇವತ್ತು ಸಿಕ್ಕಿರೋದು ಅವ್ರಿಗಿನ್ನ, ಅದರಲ್ಲೂ ನಾನು ಅಲ್ಲಿ ಬಂದ ಕೂಡಲೇ ವಿಶ್ವೇಶ್ವರಯ್ಯ ಅವ್ರದ್ದು ಆ ಮೂರ್ತಿ ನೋಡಿದಾಗ ಅನ್ನಿಸ್ತು, ಅವ್ರ ಬದುಕಿ ಇವತ್ತಿಗೆ ಸಾರ್ಥಕ ಕಾಣ್ತು ಅಂತ ನನಗನ್ನಿಸ್ತು. ಅವ್ರಿಗೆ ಕೆಲಸದಲ್ಲಿ ಯಾವತ್ತೂ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡೋರು. ಅಂದರೆ ಭಗವದ್ಗೀತೆನ ನೆನಪು ಮಾಡ್ಕೊಂಡು ಮಾಡೋರು ಅವ್ರು. ಯಾವತ್ತು ನಾವು ಮಾಡ್ತಾ ಹೋಗಬೇಕು, ಅದ್ರದ್ದು ಫಲಾನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದು ಅವ್ರದ್ದು ಇದ್ದಿದ್ದು. ನಾವು ತುಂಬ ಸಲ ನಾವು ಅಂದ್ಕೊತಿದ್ವಿ, ನಾವು ಸಾಧಾರಣ ಕ್ವಾರ್ಟರ್ಸಲ್ಲಿ ಇರ್ತೀವಿ, ಅಕ್ಕಪಕ್ಕದಲ್ಲಿ ಇರ್ತೀವಿ, ಇವ್ರ ಜೊತೆನೇ ಕೆಲಸ ಮಾಡೋರು. ಶನಿವಾರ ಭಾನುವಾರ ಆಯಿತು ಅಂದರೆ ಹೊರಗೆ ಓಡಾಡೋದು. ಇವರು ಆ ದಿನವೂ ಸಮೇತ ಕೆಲಸಕ್ಕೆ ಹೋಗೋರು. ಅವ್ರು ಅನ್ನೋರು, ನಮಗೂ ಒಂದೊಂದ್ಸಲ ಅನ್ಸೋದು, ಇವತ್ತು ಭಾನುವಾರ ಇವತ್ತೇನೋ ಸ್ವಲ್ಪ ಹೊತ್ತು ಮನೇಲಿದ್ದರೆ ಇವತ್ತು ಯಾಕೋ ಮನೆಯಲ್ಲೇ ಕೂತ್ರಲ್ಲ, ಕೆಲಸಕ್ಕೆ ಹೋಗ್ಲಿಲ್ವಲ್ಲ, ಆ ಥರ ಕೆಲಸವನ್ನು ಮಾಡಿದವರು. ಬಟ್ ನಾನು ಮೊನ್ನೆ ಭಗವದ್ಗೀತೆನ ನಮ್ಮ ಸರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತಾಯಿದ್ರು, ರಾಜಸಿಕ ಕೆಲವ್ರಿಗೇನು ಅಂದರೆ ಶನಿವಾರ ಭಾನುವಾರನೂ ಕೆಲಸ ಮಾಡ್ತಾ ಇರ್ತಾರೆ, ಎಕ್ಸ್ಟ್ರಾ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ತಾಮಸಿಕ ಗುಣ ಅಂತ ಬರೋದಿಲ್ಲ, ರಾಜಸಿಕ ಗುಣ. ಅಯ್ಯೋ ನೀವು ಅಲ್ಲಿಗೆ ಹೋಗ್ಬಿಡ್ತೀರಲ್ರಿ, ಹಾಗಾದರೆ ನೀವು ಅಷ್ಟೊಂದು ಕೆಲಸ ಮಾಡಿದ್ರೆ ಅಲ್ಲಿಗೆ ಹೋಗ್ತಿರಲ್ಲ ಅಂತ ನಾನು ಮೊನ್ನೆ ಸಮೇತ ಅವ್ರಿಗೆ ಹೇಳಿದೆ. ಅವ್ರು ಯಾವತ್ತೂ ಹಂಗೆ ಅಂದ್ಕೊಳ್ಳಿಲ್ಲ. ನಾವೇ ಎಷ್ಟೋ ಸಲ ಅಂದ್ಕೊಂಡಿದ್ದೀವಿ, ಸರ್ಕಾರದಲ್ಲಿ ಯಾರನ್ನೂ ಗುರ್ತಿಸೋದೇ ಇಲ್ಲ, ಇವ್ರ ಕೆಲಸನ ಹೊರಗೆ ಮಾಡಿದ್ದಿದ್ರೆ ಎಷ್ಟೋ ಜನಗಳು ಗುರ್ತಿಸ್ತಿದ್ರೇನೋ. ಇವರು ಸರ್ಕಾರಿ ಸೇವೆ ಅಂತ ಬಂದಾಗ ಅವ್ರು ಸರ್ಕಾರದ ಸೇವೆ ಮಾತ್ರ ನಾವು ಮೀಸಲಾಗಿರ್ತೀವಿ ಅನ್ನೋದನ್ನ ಇವತ್ತು ಸುಳ್ಳು ಮಾಡಿದ್ದಾರೆ. ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದ್ದು ಅವ್ರಿಗಿನ್ನ ಹೆಚ್ಚಿನ ಸಂತೋಷ ನಮಗೆ ತಂದುಕೊಟ್ಟಿದೆ.
ಅದು ಅಷ್ಟನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಖಂಡಿತ ನಾನು ಒಂದು ಯೋಗ ಶಿಕ್ಷಕಿ. ಪತಾಂಜಲಿ ಪ್ರತಿಷ್ಠಾನ ಅನ್ನೋ ಒಂದು ಶಿಕ್ಷಣದಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಸಮಾಜಕ್ಕೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡ್ತೀವಿ. ನಾನು ಅದರಲ್ಲಿ ಒಂದು 3-4 ಬ್ರಾಂಚಿನಲ್ಲಿ ಸಣ್ಣ ಮಟ್ಟದ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಅಧ್ಯಕ್ಷತೆ ವಹಿಸಿದ್ದಾರೆ. ಅಶೋಕ್ ಶೆಟ್ಟಿ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಂಥ, ಆವತ್ತಿನಿಂದ ಇವತ್ತಿನವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಂಥ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಧರ್ಮದರ್ಶಿಗಳು ಶ್ರೀಯುತ ಹರಿಕೃಷ್ಣ ಪುನರವರು ಈ 2 ಶುಭಾಶಯದ ಮಾತುಗಳೊಂದಿಗೆ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಚಂದ್ರಶೇಖರ್ ಅವರೇ, ಇದು ಒಂದು ಯೋಗ ನಿಮಗೆ. ಯಾಕೆಂತ ಹೇಳಿದರೆ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳ ಕೈಯಲ್ಲಿ ನಿಮಗೆ ಸನ್ಮಾನ ಆಯಿತು ಅಂತ ಹೇಳಿದರೆ ಅದು ಚಿಕ್ಕ ಕೆಲಸ ಅಲ್ಲ. ಯಾಕೆಂದರೆ ನಾನು ಇದರ ಮೊದಲು 8 ಕುಲಪತಿಗಳ ಪರಿಚಯ ಇದ್ದಾವೆ. ಆದರೆ ಜನಗಳೊಳಗೆ ಇಷ್ಟು ಮಿಂಗಿಲಾಗಿ ಕೆಲಸ ಮಾಡುವ ಬೇರೆ ಕುಲಪತಿಗಳಿಲ್ಲ. ಒಳ್ಳೆ ಒಳ್ಳೆ ಕೆಲಸ ಆಯಿತು. ಯಾಕಂತ ಹೇಳಿದರೆ ನಾವು ಅವರು ಅನಿರೀಕ್ಷಿತ ಭೇಟಿಯಾದ ಥರ ಒಂದು ಈ ಪತ್ರಿಕೆಯಲ್ಲಿ ಅವರು ಮಧ್ಯದಲ್ಲಿ ತುರ್ತು ಕಾರ್ಯಕ್ರಮ ಬಂದರು. ಅನಂತರ ನಮ್ಮ ಜೊತೆ ನಿಲ್ಲಕ್ಕಾಗಲ್ಲ. ಆದರೂ ಅವತ್ತು ವಿಶ್ ಮಾಡಿ ಆಶೀರ್ವಾದ ಮಾಡಿ ಬಂದರು. ಅವತ್ತಿಂದು ಇವತ್ತು ಗೆಳೆಯ ಒಟ್ಟಿಗೆ. ಆದರೆ ಅವರ ಒಂದು ಒಪ್ಪಿಗೆ ಕೊಟ್ಟದ್ದು ನಮಗೆ ಸಂತೋಷ. ಯಾಕಂದರೆ ಅದಾಗುವುದಿಲ್ಲ. ಎಲ್ಲಿಯಾದರೂ ಕಾರ್ಯಕ್ರಮ ಮಾಡಿ ನಾನು ಬರ್ತೇನೆ ಅಂತ ಹೇಳೋದು ಬಿಟ್ಟು ವಿಶ್ವದಲ್ಲಿ ಮಾಡಿ ನಿಮಗೆ ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿಕೊಂಡು ಹೇಳಿದ್ದಾರೆ. ಯಾಕಂತ ಹೇಳಿದರೆ ಸಣ್ಣದಲ್ಲ, ಸಾವಿರಾರು ಕಾಲೇಜುಗಳಿಗೆ ಮುಖ್ಯಸ್ಥರವರು, ಅಂಥ ಅಧಿಪತಿಗಳು. ಅವರು ಕೈಯಲ್ಲಿ ಒಂದು 5 ಅಂತ ಹೇಳಿ ಅದು ಸಂತೋಷ. ಅಶೋಕ್ ಶೆಟ್ಟಿ ಅವರು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅಶೋಕ್ ಶೆಟ್ಟಿ ಅವರು ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ನೀವು ಸರ್ಕಾರಿ ಉದ್ಯೋಗಿಯಾಗಿಬಿಟ್ಟು ಸರ್ಕಾರದ ಕೆಲಸದ ಜೊತೆಗೆ ಸಮಾಜ ಸೇವೆ ಮಾಡಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿದ್ದೀರಿ. ಅದೊಂದು ಯೋಗ. ಯಾಕಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗ ಬಿಟ್ಟರೆ ಬೇರೆ ಹೊರಗಡೆ ತಿರುಗಿ ನೋಡುವವರಿಲ್ಲ. ತಾವಾಗಲ್ಲ. ಅದೇ ಆ ಸಮಯದಲ್ಲಿ ಸರ್ಕಾರಿ ಕೆಲಸ ಮಾಡೋದ್ರ ಜೊತೆಗೆ ಸಮಾಜ ಸೇವೆಯನ್ನು ನಿಮ್ಮ ಧರ್ಮಪತ್ನಿಯವರೊಡು ಸೇರಿ ಮಾಡ್ತಾ ಇದ್ದೇನೆ. ಅದರಿಂದ ದೇವರು ನಿಮಗೆ ಒಳ್ಳೇದು ಮಾಡಲಿ. ಯಾಕಂದರೆ ನಾನು ಹಲವಾರು ದೇವಸ್ಥಾನಗಳ ಆಡಳಿತ ಮಾಡಿದ್ದೇವೆ. ಅದರಿಂದ ಎಲ್ಲ ಆ ದೇವರಗಳ ಒಂದು ದಯದಿಂದ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, 100 ಕಾಲ ಒಳ್ಳೆ ಸಮಾಜ ಸೇವೆ ಮಾಡಿ ಹೆಸರು ಗಳಿಸುವಂತಾಗಲಿ ಅಂತ ಹೇಳುತ್ತಾ, ಕುಲಪತಿಗಳ ಒಂದು ಸಹಕಾರ ಈ ಸಮಾಜಕ್ಕೆ ಯಾವಾಗಲೂ ಇದೆ. ಆ ಇದರ ಒಂದು ಪ್ರಯೋಜನ ಆಗಿದೆ. ಅಶೋಕ್ ಶೆಟ್ಟಿ ಅವರು ಕೂಡ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ನಮ್ಮ Mpmla'S ನ್ಯೂಸ್ ಸಂಪಾದಕರು ಈ ಕಾರ್ಯಕ್ರಮದ ದುವಾರಿ 12ನೇ ಸೌಹಾರ್ದ ಸಂಗಮ ಬಹಳ ಅದ್ಧೂರಿಯಾಗಿ ನಡೆಯಬೇಕಿತ್ತು. ಕಲ್ಪನೆಗಳು ಎಲ್ಲ ಯೋಜನೆಗಳಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆಡುವಂಥ ಇದು ಅವರೇ ವಂದನಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಒಂದು ಕಾರ್ಯಕ್ರಮ 12ನೇ ಸೌಹಾರ್ದ ಸಂಗಮದ ಪ್ರಯುಕ್ತ ಟೌನಲ್ಲಿ ನಡೆಯಬೇಕಾದ ಈ ಕಾರ್ಯಕ್ರಮವನ್ನು 21 ಮಂದಿ ಸಾಧಕರಿಗೆ ಗುರುತಿಸುವಂಥ ಕಾರ್ಯಕ್ರಮದಲ್ಲಿ ಮೊದಲ ಹೆಜ್ಜೆಯಾಗಿ ಈ ಶ್ರೀ KT ಚಂದ್ರಶೇಖರಯ್ಯ ಅವರಿಗೆ ಬೆಸ್ಟ್ ಇಂಜಿನಿಯರ್ ಅವಾರ್ಡನ್ನು ಮಾನ್ಯ ಕುಲಪತಿಯವರ ಸಮ್ಮುಖದಲ್ಲಿ ಪ್ರದಾನಿಸಲಾಗಿದ್ದು, ಇದಕ್ಕೆ ಸಹಕರಿಸಿ ನಮ್ಮನ್ನು ಆಶೀರ್ವದಿಸಿದ ಕುಲಪತಿಯಾಗಿರುವಂಥ ಪ್ರೊಫೆಸರ್ PS ಎಡಪಡಿತ ಅವರಿಗೆ Mpmla'S ನ್ಯೂಸ್ ಪತ್ರಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆಯೂ ಅವರ ಸಹಕಾರವನ್ನು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ನನಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದ ಮಾಡ್ತಾ ಬಂದಿರುವಂಥ ಧರ್ಮದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದಂಥ ಹರಿಕೃಷ್ಣ ಪುನರೂರವರು, ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಯಾವತ್ತೂ ಎಷ್ಟು ಒಂದು 2-3 ತಿಂಗಳ ಹಿಂದೆ ಸನ್ಮಾನ ಆಗಬೇಕಿತ್ತು. ಅವರಿಗೆ ತಡವಾಗಿ ಆದರೂ ಈ ಸನ್ಮಾನವನ್ನು ಮಾಡಲು ಸಾಧ್ಯವಾಯಿತು. ಅದಕ್ಕೆ ಆಗಮಿಸಿದ ಪತ್ನಿ ಸಮೇತರಾಗಿ ಆಗಮಿಸಿದ ಬೆಸ್ಟ್ ಇಂಜಿನಿಯರ್ ಅವಾರ್ಡ್ ಪ್ರಶಸ್ತಿ ಪಡೆದ ಶ್ರೀ KT ಚಂದ್ರಶೇಖರ್ ಅವರಿಗೆ Mpmla'S ನ್ಯೂಸ್ ಪತ್ರಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ KT ಚಂದ್ರಶೇಖರ್ ಅವರ ಧರ್ಮಪತ್ನಿ ಶ್ರೀ ಪ್ರಭಾ ಚಂದ್ರಶೇಖರ್ ಅವರಿಗೂ Mpmla'S ನ್ಯೂಸ್ ಪತ್ರಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆದ್ದು ನಮ್ಮ ಮಾಧ್ಯಮ ಸಹಕಾರ ನೀಡಿದ, ಅದೇ ರೀತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಸಹಕರಿಸಿದ ಹೊಸಕರಲ್ ಚಾನಲ್ನ ಆಡಳಿತ ನಿರ್ದೇಶಕರಾಗಿರುವಂಥ ವಿದ್ಯಾರಾಜ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. KPN ಮೀಡಿಯಾದ ಪತ್ರಕರ್ತ RK ಭಟ್ ಅವರಿಗೂ ಕುಲಪತಿಯವರು ಗೌರವಿಸಬೇಕಾಗಿ
ವಿನಂತಿಸ್ತೇನೆ. ಟಿ ವಿ ಚಾನಲ್ಗೆ ಸಹಕರಿಸಿದ ವಿಡಿಯೋಗ್ರಾಫಿಂಗ್ ಮಾಡಿದ ಹೊಸ ಕೊರಲ್ ಚಾನಲ್ ನಾಸಿಫ್ ಅವರಿಗೂ ಧನ್ಯವಾದಗಳು.